ಇದು ಕಲಿಕಾಲ. ಗುಡಿಯಲ್ಲಿರುವ ದೇವರನ್ನು ಬಿಡಲಾಚನ. ಅದೆಷ್ಟೋ ಹುಂಡಿಗಳನ್ನ, ದೇವರ ಆಭರಣಗಳನ್ನೇ ದೋಚಿದವರಿದ್ದಾರೆ. ಇಲ್ಲೊಬ್ರು ದೇವರ ಮೇಲೆ ನಂಬಿಕೆ ಇಟ್ಟು ಹರಕೆ ಹೊತ್ತ ಮುಗ್ಧ ಭಕ್ತರಿಗೆ ಉಂಡೆನಾಮ ಹಾಕಿದ್ದಾರೆ. ಅದು ಕೂಡ ಕೊಲ್ಲೂರು ಮಾತಿಗೆ ದ್ರೋಹ ಬಗ್ದಿದ್ದಾರೆ. ದಕ್ಷಿಣ ಭಾರತದ ಪ್ರಸಿದ್ಧ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಮತ್ತೊಂದು ದೋಖ ಆಗಿದೆ. ದೂರದೂರಿನ ಭಕ್ತರು, ಶ್ರೀಮಂತರು ದೇವಸ್ಥಾನಕ್ಕೆ ಬಂದು ಸೇವೆ ಕೊಡಲು ಸಾಧ್ಯವಾಗದ ನೂರಾರು ಭಕ್ತರು ಮೂಕಾಂಬಿಕೆಯಾಗಿದ್ದಾರೆ. ದೇವಸ್ಥಾನದ ಅಧಿಕೃತ ವೆಬ್ಸೈಟ್ ಮೂಲಕ ಇವರೆಲ್ಲ ಸೇವೆ ಕೊಡ್ತಾರೆ. ಇದೇ ವೆಬ್ಸೈಟ್ ಅನ್ನ ನಕಲಿ ಮಾಡಿದ ಕದೀಮರು ಭಕ್ತರ ಹಣ ದೋಚಿದ್ದಾರೆ. ಹೆಸರಿಗೊಂದು ಪೂಜೆ ಮಾಡಿಸಿ ಪ್ರಸಾದ ಕಳುಹಿಸಿ ಕಾಸು ಜೇಬಿಗಿಳಿಸಿ ಕೈ ತೊಳೆದುಕೊಂಡಿದ್ದಾರೆ. ನೋಡೋದಕ್ಕೆ ಸೇಮ್ ಕೊಲ್ಲೂರಿನ ವೆಬ್ಸೈಟ್ ಅನ್ನೇ ನಕಲಿ ವೆಬ್ಸೈಟ್ ಹೋಲ್ತಿದೆ. ಆಪ್ಷನ್ಸ್ ಎಲ್ಲ ಒಂದೇ ರೀತಿ ಇದೆ. ಫೋಟೋಗಳು, ಸೇವಾ ವಿವರಗಳೆಲ್ಲ ಸೇಮ್ ಟು ಸೇಮ್. ಆದರೆ ಪೂಜೆ ಬುಕ್ ಆದ ಕೂಡಲೇ ಕಾಸು ಮಾತ್ರ ಆನ್ಲೈನ್ ಮೂಲಕ ದೇವಸ್ಥಾನದ ಅಕೌಂಟಿಗೆ ಹೋಗದೆ ದೇವಸ್ಥಾನದ ಅರ್ಚಕರೊಬ್ಬರ ಖಾಸಗಿ ಖಾತೆಯಲ್ಲಿ ಕಾಸು ಭದ್ರವಾಗಿರುತ್ತಿತ್ತು. ಈ ವಿಚಾರ ದೇವಸ್ಥಾನದ ಹೊಸ ಇಒ ಗಮನಕ್ಕೆ ಬಂದಿದೆ. ಇಒ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಪ್ರಕರಣ ಕೈಗೆತ್ತಿಕೊಂಡ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ. ದೇವಸ್ಥಾನದಲ್ಲೇ ಅರ್ಚಕ ವೃತ್ತಿ ಮಾಡುತ್ತಿರುವವರೇ ನಕಲಿ ವೆಬ್ಸೈಟ್ನ ಅಡ್ಮಿನ್ ಅನ್ನೋದು ಪೊಲೀಸರಿಗೆ ಗೊತ್ತಾಗಿದೆ. ತನಿಖೆ ಪೂರ್ಣಗೊಂಡ ಕೂಡಲೇ ದೇವರ ಹಣ ಮತ್ತು ಕಳ್ಳ ಸಿಕ್ಕಿ ಹಾಕಿಕೊಳ್ತಾನೆ. ನಮ್ಮ ಸೆನ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದಲ್ಲಿ ಫಿರ್ಯಾದಿ ಕೊಟ್ಟಾಗಿದೆ ನಮ್ಮ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ಇಒ ಕಡೆಯಿಂದ. ಅವರ ದೂರಿನ ಪ್ರಕಾರ ಇನ್ನೊಂದು ಪ್ಯಾರಲಲ್ ವೆಬ್ಸೈಟ್ ಒಬ್ಬರು ವ್ಯಕ್ತಿ ನಡೆಸ್ತಾ ಇದ್ದಾರೆ. ಆ ವೆಬ್ಸೈಟಿಂದ, ನಕಲಿ ವೆಬ್ಸೈಟಿಂದ ಭಕ್ತರಿಂದ ಅವರು ಹಣ ವಸೂಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಮೂಕಾಂಬಿಕಾ ಟೆಂಪಲ್ ಒಳಗೆ ಪೂಜೆ ಅರೇಂಜ್ ಮಾಡುವ ನೆಪದಲ್ಲಿ ಈ ಕೇಸ್ ದಾಖಲಾಗಿ ಇನ್ನೂ ತನಿಖೆ ಹಂತದಲ್ಲಿ ಇದೆ ಈಗ. ಸೊ ನಾವು ಖಚಿತಪಡಿಸಬೇಕಾಗುತ್ತೆ ಯಾವ ರೀತಿ ಅವರು ಈ ಥರ ಬಿಸ್ನೆಸ್ ನಡೆಸ್ತಾ ಇದ್ದಾರೆ. ಆನ್ಲೈನ್ ವ್ಯವಹಾರ ಮಾಡುವ ಮಂದಿ ಹೂ ಇಸ್ ಇಟ್ ಅನ್ನೋ ವೆಬ್ಸೈಟ್ ಅನ್ನ ಬಳಸಿ ಅದರಲ್ಲಿ ಯಾವುದೋ ಅಧಿಕೃತ, ಯಾವುದೋ ಅನಧಿಕೃತ ಎಂಬ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಇರ್ತದೆ. ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡುವವರು ಸರಿಯಾಗಿ ಪರಿಶೀಲಿಸುವಂತೆ ಎಸ್ಪಿ ಸಲಹೆ ಕೊಟ್ಟಿದ್ದಾರೆ. ಇಂಥ ಯಾವುದು ಟ್ರಾನ್ಸಾಕ್ಷನ್, ಆನ್ಲೈನ್ ಟ್ರಾನ್ಸಾಕ್ಷನ್ ಅವರು ಮಾಡುವಾಗ ಅವ್ರ ಕಡೆಯಿಂದ ಮುನ್ನೆಚ್ಚರಿಕೆ ವಹಿಸಿ ನೋಡಬೇಕು ಅಂತ ವೆಬ್ಸೈಟ್ ನಿಜವಾಗಿ ಅದೇ ಸಂಸ್ಥೆ ಸಂಬಂಧಪಟ್ಟ ವೆಬ್ಸೈಟ್ ಇದೆ ಇಲ್ವಾ ಅಂತ. ಇದಕ್ಕೆ ಕೆಲವು ಸ್ಪೆಷಲ್ ವೆಬ್ಸೈಟ್ಸ್ ಕೂಡ ಇರುತ್ತೆ. ಹೂ ಇಸ್ ಇಟ್ ಅಂತ ಒಂದು ವೆಬ್ಸೈಟ್ ಇರುತ್ತೆ. ಮತ್ತು ಸ್ಥಳೀಯರ ಆ ಸಂಸ್ಥೆಯ ದೂರವಾಣಿ ಮುಖಾಂತರ ಅವರು ಫೋನ್ ಮಾಡಿ ಖಚಿತಪಡಿಸ್ಬೋದು ಅವರ ನಿಜವಾಗಿ ಯಾವ ವೆಬ್ಸೈಟ್ ಇರುತ್ತೆ ಅಂತ. ಮತ್ತು ಗೂಗಲಲ್ಲಿ ಕೂಡ ಸ್ಪಾನ್ಸರ್ಡ್ ಲಿಂಕ್ಸ್ ಏನಿರುತ್ತೆ ಅದು ಬಿಟ್ಟು ಅವರು ನೋಡಬೇಕು ನ್ಯಾಚುರಲ್ ಸರ್ಚ್ ರಿಸಲ್ಟಲ್ಲಿ ಯಾವ ರಿಸಲ್ಟ್ ಬರ್ತಾ ಇದೆ ಅಂತ. ಈ ಸ್ವಲ್ಪ ಪ್ರಾಕ್ಟಿಕಲ್ ವಿಸ್ಡಮ್ ಉಪಯೋಗಿಸಿದ್ರೆ ಇಂಥ ಪ್ರಕರಣಗಳಲ್ಲಿ ಅವರು ಚೀಟಿಂಗಿಗೆ ಬಲಿ ಆಗಲ್ಲ ಅಂತ ನಮ್ಮ ಅಭಿಪ್ರಾಯ. ದೇವಸ್ಥಾನದ ಆಗು ಹೋಗುಗಳ ಬಗ್ಗೆ ಎಲ್ಲ ಮಾಹಿತಿ ಇರುವವರೇ ಇದರ ಹಿಂದೆ ಇದ್ದಾರೆಂಬುದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಸಂಪೂರ್ಣ ತನಿಖೆಯಾದರೆ ಅಕ್ರಮ ಎಸಗಿದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದರು. 3 ವರ್ಷದ ಹಿಂದೆ ಕೊಲ್ಲೂರಮ್ಮನಿಗೆ ಬಂದ ಚಿನ್ನ, ಬೆಳ್ಳಿಯ ಆಭರಣಗಳನ್ನು ದೇವಸ್ಥಾನದ ಸಿಬ್ಬಂದಿ ಅಡವಿಟ್ಟು ಮಾರಾಟ ಮಾಡಿ ಸಿಕ್ಕಿಬಿದ್ದಿದ್ರು. ದೇವರು ಮತ್ತು ಭಕ್ತರ ನಡುವೆ ಕೊಂಡಿಯಾಗಬೇಕಾದ ಅರ್ಚಕರು, ಸಿಬ್ಬಂದಿಯವರು ಭಗವಂತನ ಕಾಸು ಹೊಡೆದಿರುವುದು ಕಲಿಗಾಲವೆಂಬುದಕ್ಕೂ ಸಾಕ್ಷಿ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.